ವೀಕ್ಷಕರೇ, ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ರುಚಿ ರುಚಿಯಾದ ಖಾದ್ಯಗಳನ್ನು ನೋಡ್ತಾನೆ ಇರ್ತೀರಿ. ನೋಡೋಣ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಇಂದಿರಾ ಭಂಡಾರಿ ಅವರು. ಯಾವ ರೀತಿಯ ರುಚಿಕರವಾದ ಖಾದ್ಯವನ್ನು ಮಾಡಿಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮ. ಓಕೆ. ಸೊ ಇವತ್ತು ಯಾವುದು ಸ್ಪೆಷಲ್ ಐಟಮ್ ತಗೊಂಡು ಬಂದಿದ್ದೀರಿ? ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ಸಜ್ಜಿಗೆ ಉಂಟಲ್ಲ, ರವೆ, ಬಾಂಬೆ ರವೆ. ಓಕೆ. ಅದು ಯಾರು ಇಷ್ಟಪಡಲ್ಲ ಸಜ್ಜಿಗೆ ತಿನ್ನಲಿಕ್ಕೆ. ಹೌದು. ಹಾಗೆ ಅದ್ರದ್ದು ಕಡುಬು ಮಾಡುವ ಅಂತ. ಓಕೆ, ನೀವು ಸ್ಪೆಷಲ್ ಆಗಿ ಅಂದ್ರೆ ಸಜ್ಜಿಗೆ ಯಾರು ಇಷ್ಟಪಡಲ್ಲ ಅಂತ ಅದರಿಂದ ಕಡುಬು ಮಾಡುವ. ಓಕೆ. ಇನ್ನೊಂದು ಡಿಶ್ ಮೇಡಮ್. ಇನ್ನೊಂದು ಬಾಳೆ ದಿಂಡು. ಓಕೆ. ಅದ್ರದ್ದು ಸುಕ್ಕ. ಅದು ಏನು ಪ್ರಾಬ್ಲಮ್ ಇದ್ರೆ ಸಹ ನಮಗೆ ಸ್ಟಮಕಲ್ಲಿ ಅದು ತಿಂದರೆ ಎಂಥದ್ದು ಸರಿ ಆಗ್ತದೆ. ಓಕೆ. ಸೊ ಎರಡು ಕೂಡ ಒಳ್ಳೆ ರೆಸಿಪೀಸ್ಗಳು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ. ಸೊ ಹೋಗೋಣ ಕಿಚನ್ಗೆ, ಬನ್ನಿ ಮೇಡಮ್. ಓಕೆ ಮೇಡಮ್, ಫಸ್ಟ್ ಈಗ ಯಾವುದು ಮಾಡ್ತಿದ್ದೀರಾ? ಕಡುಬು ಮಾಡ್ತಿದ್ದೀರಾ? ಕಡುಬು ಮಾಡ್ತೇನೆ. ಕಡುಬು ಮಾಡ್ತೀನಿ. ಬಾಂಬೆ ರವೆದ್ದು ಕಡುಬು ಮಾಡ್ತೇನೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಏನು ಕೊಡಲಿ ನೀವು? ಒಂದು ತವ ಕೊಡಿ. ಅದು ಸ್ವಲ್ಪ ಉರಿಲಿಕ್ಕೆ ಉಂಟು. ಹಾಂ. ಸೊ ಹಾಗಾದರೆ ಗ್ಯಾಸ್ ಆನ್ ಮಾಡ್ಕೊಳ್ಳುವ? ಓಕೆ. ಎಣ್ಣೆ ಹಾಕೋದು ಬೇಡ, ಏನು ಹಾಕ್ಕೊಡ್ಲಿಕ್ಕಿಲ್ಲ. ಸ್ಟಾರ್ಟಿಂಗಲ್ಲಿ ಒಂಚೂರು ಹುರ್ಕೊಳ್ಳುವ. ಅಂದರೆ ಇದರದ್ದು ರವೆ ಉಪ್ಪಿಟ್ಟು ಮಾಡಿದ್ರೆ ಯಾರು ಇಷ್ಟಪಡಲ್ಲ. ಮೊದಲು ಸಹ ಹಾಗೆ ಯಾರು ಇಷ್ಟಪಡ್ತಿರ್ಲಿಲ್ಲ, ಬಟ್ ಈಗಂತೂ ಯಾರು ತಿನ್ನುವವರಿಲ್ಲ. ಅದಕ್ಕೆ ಹಾಗೆ ನೀವು ಸ್ವಲ್ಪ ಸ್ಪೆಷಲ್ ಆಗಿ ಹೌದು, ಅದಕ್ಕೆ ಕಡುಬು ಅಂತ ಹೇಳಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳಿ ಕಡುಬು ಮಾಡೋಣ ಅಂತ ಬಂದೆ. ಸೊ ಇದಕ್ಕೆ ಇದನ್ನೇ ನಮ್ಮದು ಬಾಂಬೆ ರವಾನೇ ತಗೊಳ್ಬೇಕು. ಬಾಂಬೆ ರವೆನೇ ತಗೊಳ್ಬೇಕು. ಆ್ಯಕ್ಚುಲಿ ಉಪ್ಪಿಟ್ಟು ಆಗ್ತದೆ, ರವೆ ಇದು ಆಗ್ತದೆ, ಕಡುಬು ಆಗ್ತದೆ, ರೊಟ್ಟಿ ಆಗ್ತದೆ. ಆದರೆ ಸಜ್ಜಿಗೆ ಅಂತೂ ಯಾರೂ ಇಷ್ಟಪಡಲ್ಲ. ಅದೇ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ತಿಂತಾರೆ ಕೆಲವು. ಕಡಿಮೆ ಈಗ ಸಜ್ಜಿಗೆ ತಿನ್ನೋರು ನಾನು ನೋಡಲಿಲ್ಲ. ಸಜ್ಜಿಗೆ ಅಂತ ಹೇಳಿದ ಕೂಡಲೇ ನನಗೆ ಬೇಡ ಅಂತ ಹೇಳ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಹಾಗಾದರೆ ಯಾರು ಕೂಡ ಇಷ್ಟಪಡಲ್ಲ ಸಜ್ಜಿಗೆಯನ್ನು. ಸೊ ಅವರಿಗೆ ಈ ರೀತಿ ಮಾಡಿಕೊಡ್ತೀವಿ. ಸ್ವಲ್ಪ ಹುರಿದ್ರೆ ಅದರದೊಂದೆಲ್ಲ ಐಟಮ್ಸ್ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಒಳ್ಳೆ ಟೇಸ್ಟ್. ಸೊ ಇದು ಯಾವ ಥರ ಬರುತ್ತೆ ಮೇಡಮ್? ಸ್ವೀಟ್ ಅಂದರೆ ಸ್ವೀಟ್ ಅಂತ ಹೇಳಿದ್ರೆ ಬೆಲ್ಲ ಹಾಕಿದ್ರೆ ಸ್ವೀಟ್ ಬರುತ್ತೆ, ಬಟ್ ಇದಕ್ಕೆ ಬೆಲ್ಲ ಬೇಡ. ಇದಕ್ಕೆ ಕಾಯಿ ಮೆಣಸು, ಕೆಲವರು ಖಾರ ತಿಂತಾರಲ್ಲ, ಒಂಚೂರು ಲೈಟಲ್ಲಿ ಖಾರ ಮಾಡಿದರೆ. ಸೊ ಹಾಗಾದರೆ ಇದು ಖಾರ ಕಡುಬು. ಖಾರ ಕಡುಬು ಸಾಕೊಂಡು ಇದು ಕೊಡಿ. ಓಕೆ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ. ಇದನ್ನು ಇದರಲ್ಲಿ ಇಡ್ತೇನೆ. ಓಕೆ, ಸರಿ ಮೇಡಮ್. ಅದಕ್ಕೆ ಒಂಚೂರು ಆಯಿಲ್ ಹಾಕಿ. ಓಕೆ. ಸೊ ಗ್ಯಾಸ್ ಆನ್ ಮಾಡಬೇಕು. ಆನ್ ಮಾಡಿ. ಓಕೆ, ಆಯಿಲ್ ಹಾಕ್ಕೊಳ್ಬೇಕಲ್ಲ? ಆಯಿಲ್ ಸ್ವಲ್ಪ ಹಾಕಿ. ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಸಿವೆ ಸ್ವಲ್ಪ ಹಾಕುವ. ಓಕೆ. ಸ್ವಲ್ಪ ನೀರುಳ್ಳಿ. ಓಕೆ. ಸ್ವಲ್ಪ ನೀರು ಬೇಕು. ನೀರು ಹಾಕ್ಕೊಳ್ಬೇಕಾ? ಇದಕ್ಕೆ ಹಾಕ್ಕೊಳ್ಬೇಕು? ಇದಕ್ಕೆ ಹಾಕಿ. ಸಾಕು. ಸ್ವಲ್ಪ ಉಪ್ಪು ಹಾಕ್ತೇನೆ. ಸೊ ಇದಂದ್ರೆ ಮೇಡಮ್ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ತಿನ್ಕೊಳ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸು ಓಕೆ, ಬ್ರೇಕ್ಫಾಸ್ಟು ಓಕೆ. ಎಷ್ಟೊತ್ತಿಗೆ ಸಿಗ ತಿನ್ಬೋದು. ಸೊ ಎರಡಕ್ಕೂ ಕೂಡ ಆಗುತ್ತೆ. ಎರಡಕ್ಕೆ ಸಹ ಆಗ್ತದೆ. ಸ್ವಲ್ಪ ನೀರು ಒಂಚೂರು ಬೇಕಾ? ಒಂಚೂರು ಹಾಕಿ. ಸ್ವಲ್ಪ ಹಾಕಿ, ಸ್ವಲ್ಪ ಸಾಕಾ? ಯಾಕಂತ ಹೇಳಿದ್ರೆ ಜಾಸ್ತಿ ಆದರೆ ಅದು ಕಡುಬು ಮಾಡಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾಕಿದರೆ ಸಾಕು. ಉಪ್ಪು ಸಹ ಹಾಕಿ ಸ್ವಲ್ಪ ಹಾಕಿದ್ದೇನೆ. ಸೊ ಅದು ಒಳ್ಳೆ ಕುದಿ ಬರಬೇಕಾ? ಕುದಿ ಬರಬೇಕು. ಅದರಲ್ಲಿ ಬೇಯ್ತದಲ್ಲ. ಸ್ವಲ್ಪ ಬೆಂದರೆ ಸಹ ಸಾಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹುರಿದಿದೆ. ನಾವು ಹುರಿದಿರ್ತೇವೆ, ಅದಕ್ಕಾಗಿ ಬರ್ತದೆ. ಪರವಾಗಿಲ್ಲ, ಈಗ ಕುದೀತದೆ. ನಾನು ಇದನ್ನು ಹಾಕ್ತೇನೆ. ಓಕೆ ಮೇಡಮ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಓಕೆ. ಸ್ವಲ್ಪ ಸಾಕು. ಓಕೆ. ಮತ್ತು ಖಾರ ತಿನ್ನಲಿಕ್ಕೆ ಇಷ್ಟ ಇದ್ದವರು ಸ್ವಲ್ಪ ಕಾಯಿ ಮೆಣಸು ಜಾಸ್ತಿ ಸಾಕ್ಬೋದು, ಕಡಿಮೆ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಜಾಸ್ತಿ. ಇದು ಆಪ್ಷನಲ್. ಖಾರ ಬೇಕಿದ್ದವರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ತೆಂಗಿನಕಾಯಿ ಸಹ ಹಾಗೆ, ತುಂಬ ಇಷ್ಟ ಇಡುವವರು ತುಂಬ ಹಾಕ್ಬೋದು.
ಖಾರ ಇದ್ದರೆ ಒಳ್ಳೆಯದಾಗ್ತದೆ. ಓಕೆ. ಶುಗರ್ ಹಾಕ್ಬೋದು, ಬೆಲ್ಲ ಹಾಕ್ಬೋದು, ಟೇಸ್ಟ್ ಒಂಥರ ಡಿಫ್ರೆನ್ಸ್ ಒಳ್ಳೆ ಬರ್ತದೆ. ಕಡುಬು ಮಾಡಲಿಕ್ಕೆ ಅದೇ ಒಂದು 2 ನಿಮಿಷ ತಣ್ಣಗೆ ಆಗಲಿಕ್ಕೆ ಬಿಟ್ಟರೆ ಒಳ್ಳೆಯದು. ಸ್ವಲ್ಪ ಬಿಸಿ ಇದ್ದಾಗ ಮಾಡಲಿಕ್ಕೆ ಮಾಡಲಿಕ್ಕೆ ತಣ್ಣಗಾದ್ಮೇಲೆ ಸ್ವಲ್ಪ ಒಳ್ಳೆ ಉಂಡೆ ಬರ್ತದೆ. ಅಂದರೆ ಮೇಡಮ್ ಇದು ನೀವೇ ಟ್ರೈ ಮಾಡ್ಕೊಂಡು? ನಾನೇ ಸ್ನ್ಯಾಕ್ಸಿಗೆ ಅಂತೇಳಿ ಈವ್ನಿಂಗ್ ಮಾಡಿದೆ, ಓಕೆ, ಟೇಸ್ಟ್ ಒಳ್ಳೆ ಬಂತು. ಇದನ್ನೇ ಮಾಡೋಣ ಅಂತೇಳಿ ಮತ್ತೆ ಟ್ರೈ ಮಾಡಿದೆ. ಮನೇಲಿ ಟ್ರೈ ಮಾಡ್ತಾ ಇದ್ರೆ ಏನಾದರೂ ಹೊಸ ಕಲಿತಾನೆ ಇರ್ಬೋದು. ಭಯ ಪಡಲ್ಲ, ಇಲ್ಲದಿದ್ರೆ ಎಂತ ಆಗ್ತದೆ ಅಂತೇಳಿ ಭಯ ಇರ್ತದೆ. ಇದು ಒಳ್ಳೇದಾಗ್ತದೆ, ಹಾಗೆ ಬೇಗ ಸಾಗ್ತದೆ. ಬೇಗ ಕೂಡ ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಟ್ಯಾಗ್ಲೈನ್, ಗೆಸ್ಟ್ ಬರುವಾಗ ಜಸ್ಟ್ ಆಗ್ತದೆ. ಬರೀ ಒಂದು ಇಂಗ್ರೀಡಿಯೆಂಟ್ಸ್ ಅಲ್ಲೇ ತುಂಬ ಐಟಮ್ಸ್ ಮಾಡ್ಬೋದು, ವೆರೈಟೀಸ್ ಆಗಿ. ಇದು ಆಫ್ ಮಾಡಿ ಮ್ಯಾಮ್. ಆಯಿತು. ಸೊ ಇದು ಸ್ವಲ್ಪ ಇದು ಸ್ವಲ್ಪ ತಣ್ಣಗಾಗಬೇಕು, ಮತ್ತೆ ಕಡಿಮೆ ಮಾಡಿ. ಓಕೆ. ಇದರಲ್ಲಿ ತುಂಬ ಹೊತ್ತು ಬಿಸಿ ಇರ್ತದಲ್ಲ, ಹೌದು, ಅದಕ್ಕಾಗಿ ತಣ್ಣಗೆ ಆಗಿದೆ. ತಣ್ಣಗೆ ಆದ ನಂತರ ಕಡುಬು ಮಾಡಬೇಕು. ಇದರಲ್ಲಿ ತುಂಬ ಏನು ಕೆಲಸ ಇಲ್ಲ. ಇಲ್ಲ ರವೆ ಇದ್ರೆ ಆಯ್ತು. ಹೌದು, ಅದು ಹೇಳಿದೆ, ಗೆಸ್ಟ್ ಬಂದರೆ ಬೇಗ ಆಗ್ತದೆ. ಸೊ ಒಗ್ಗರಣೆ ಕೊಟ್ಕೊಂಡು ತೆಂಗಿನ ತುರಿ ಎಲ್ಲ ಹಾಕಿದ್ರೆ ದೊಡ್ಡ ಪಾತ್ರೆ ಸಹ ಬೇಡ, ಇಲ್ಲದ್ರೆ ಕಡುಬು ಅಂತ ಹೇಳಿದ್ರೆ ದೊಡ್ಡ ಪಾತ್ರೆ ಬೇಕಲ್ಲ. ಹೌದು. ಇದಕ್ಕೆ ಯಾವುದು ಬೇಡ, ಚಿಕ್ಕ ತವ ಇದ್ರೆ ಸಾಕು. ಸರ್ವ್ ಮಾಡ್ತೇನೆ. ಓಕೆ. ಉಪ್ಪಿಟ್ಟು ಇಷ್ಟಪಡದವರು ಕಡುಬು ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳಿ ಮಾಡಿದ್ದೇನೆ. ಹೇಗೆ ಆಗಿದೆ ಅಂತ ಹೇಳಿ, ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ. ಓಕೆ, ತುಂಬ ಒಳ್ಳೆದಾಗಿ ಹೇಳಿದ್ರಿ. ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ ನಮ್ಮದು ಇವತ್ತಿದು ಕಡುಬು, ಬಾಂಬೆ ರವ ಕಡುಬು. ಓಕೆ, ಮಾಡಿಕೊಟ್ಟು ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಟೇಸ್ಟ್ ಮಾಡಿ ಹೇಳ್ತಾ ವೀಕ್ಷಕರೇ, ನೋಡಿದ್ರಲ್ಲ, ಗೆಸ್ಟ್ ಬರುವಾಗ ಜಸ್ಟ್ ಮಾಡುವ ರೆಸಿಪಿ ಅಂತೆ ಬಾಂಬೆ ರವೆಯಿಂದ ಕಡುಬು ಮಾಡಿದರೆ ನಮ್ಮ ಇವತ್ತಿನ ಗೆಸ್ಟ್. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ರವೆ ಕಡುಬು ತಯಾರಿಸುವ ವಿಧಾನ: ಮೊದಲಿಗೆ ರವೆಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ನಂತರ ಹುರಿದಿಟ್ಟ ರವೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ತೆಂಗಿನ ತುರಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಂಡರೆ ರವೆ ಕಡುಬು ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.